ನೀವು ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ತಾ ಇದ್ರೆ ಫಸ್ಟ್ ಆರ್ಟಿಕಲ್ ನಾನು ಆಲ್ರೆಡಿ ಬರ್ತಿದ್ದೀನಿ. ತುಂಬಾ ಸಿಂಪಲ್ ಆಗಿ ಯಾವ ರೀತಿ ಅರ್ಜಿ ಸಲ್ಲಿಸುವುದಂತ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಇಲ್ಲಿ ಮಾಹಿತಿ ಸಿಗುತ್ತೆ. ಇಲ್ಲಿ ನೋಡ್ತಾ ಇದ್ರೆ ನಾನು ಒಂದು ನೇರವಾದ ಲಿಂಕ್ ಇಲ್ಲಿ ಕೊಟ್ಟಿದ್ದೀನಿ. ಒಂದು ಲಿಂಕ್ ಮೂಲಕ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಒಂದು ಕಾಂಗ್ರೆಸ್ನ ಒಂದು 4 ಗ್ಯಾರಂಟಿಗಳ ಒಂದು ಹೋಮ್ ಪೇಜ್ ನಿಮಗೆ ಇಲ್ಲಿ ರಿಡೈರೆಕ್ಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರೆ ನೀವು ಗೃಹ ಜ್ಯೋತಿ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಇದಾದ ನಂತರ ಇಲ್ಲಿ ಗೃಹ ಜ್ಯೋತಿ ಒಂದು ಆನ್ಲೈನ್ ಅಪ್ಲಿಕೇಶನ್ ಈ ರೀತಿಯಾಗಿ ಇಲ್ಲಿ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಮೊದಲನೇದಾಗಿ ನಾವು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಂಗ್ಲಿಷ್ ಸೆಲೆಕ್ಟ್ ಮಾಡಿದ್ದೀನಿ. ಇದಾದ ನಂತರ ಎಸ್ಕಾಂ ಹೆಸರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಎಸ್ಕಾಂ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇದಾದ ನಂತರ ಖಾತೆ ಸಂಖ್ಯೆ ಅಂತಂದ್ರೆ ನಿಮ್ಮ ಒಂದು ಕರೆಂಟ್ ಬಿಲ್ ಅಲ್ಲಿ ಏನು ಐಡಿ ಇರುತ್ತಲ್ಲ, ಸೊ ಒಂದು ಐಡಿನ ಎಂಟರ್ ಮಾಡಿಬಿಟ್ಟು ನೆಕ್ಸ್ಟ್ ಖಾತೆದಾರ ಹೆಸರು ಎಸ್ಕಾಂ ಅಲ್ಲಿ ಇರುವಂತೆ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿ ಏನಿರುತ್ತೆ ನೇಮನ್ನು ಕರೆಕ್ಟಾಗಿ ಹಾಕಿಬಿಟ್ಟು ನಂತರ ಅಡ್ರೆಸ್ನ ಇಲ್ಲಿ ಎಂಟರ್ ಮಾಡಿ. ಇದಾದ ನಂತರ ಎಸ್ಕಾಂ ಹೆಸರು ಅಂತ ಇದರಲ್ಲಿ ಎಸ್ಕಾಂ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದ ನಂತರ ಬಳಕೆದಾರ ವಿಧಾನ ಬಾಡಿಗೆದಾರ ಅಂತ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇದಾದ ನಂತರ ನನ್ನ ಒಂದು ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡ್ತಾ ಇದ್ದೀನಿ. ಇದಾದ ನಂತರ ನನ್ನ ಹೆಸರನ್ನು ಮತ್ತು ಅಡ್ರೆಸ್ನ ಎಂಟರ್ ಮಾಡಿಬಿಟ್ಟು ದೂರವಾಣಿ ಸಂಖ್ಯೆ ನಾನು ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ. ಇಷ್ಟೇ ಸಿಂಪಲ್ ಆಯ್ತಾ. ಇದಾದ ನಂತರ ನಮ್ಮ ಫೋನ್ಗೆ ಒಂದು OTP ಬರುತ್ತೆ. ನಾನು OTPನ ಎಂಟರ್ ಮಾಡ್ತಾ ಇದ್ದೀನಿ. ಜಸ್ಟ್ ವ್ಯಾಲಿಡೇಟ್ ಆಗುತ್ತೆ. ನೋಡ್ತಾ ಇದ್ರೆ ಓಕೆ ಮೇಲೆ ಕ್ಲಿಕ್ ಮಾಡಿ. ನಂತರ ಕೆಳಗಡೆ ಬನ್ನಿ, ಆ ಅಗ್ರಿ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಇದಾದ ನಂತರ ಕೆಳಗಡೆ ಕ್ಯಾಪ್ಚಾವನ್ನು ಕರೆಕ್ಟಾಗಿ ನೀವು ಎಂಟರ್ ಮಾಡಿ. ಇದಾದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಮತ್ತೆ ಒಂದು ಪ್ರಿವ್ಯೂ ಕಾಣಿಸ್ಕೊಳ್ಳುತ್ತೆ. ಪ್ರಿವ್ಯೂನ ಕರೆಕ್ಟಾಗಿ ನೋಡ್ಕೊಳ್ಳಿ ಒಂದ್ಸರಿ. ಎಲ್ಲ ಸರಿ ಇತ್ತು ಅಂತಂದರೆ ಜಸ್ಟ್ ನೀವು ಸಬ್ಮಿಟ್ ಮಾಡಿದ್ರಿ ಅಂತಂದರೆ ಮುಗೀತು. ನಿಮ್ಮ ಅಪ್ಲಿಕೇಶನ್ ಜಸ್ಟ್ 2 ನಿಮಿಷದಲ್ಲಿ ಸಬ್ಮಿಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇದ್ರಾ, ಇದಾದ ನಂತರ ನಮಗೊಂದು ಸ್ವೀಕೃತಿ ಪತ್ರ ಈ ರೀತಿಯಾಗಿ ನಮಗೆ ಕಾಣಿಸ್ಕೊಳ್ಳುತ್ತೆ. ಸೊ ಒಂದು ಫ್ಯೂಚರ್ ರೆಫರೆನ್ಸ್ಗೆ ನಾವೊಂದು ಸ್ವೀಕೃತಿ ಪತ್ರವನ್ನು ನಾವಿಲ್ಲಿ ಕಾಯ್ದಿಟ್ಕೊಳ್ಬೇಕಾಗುತ್ತೆ. ಜಸ್ಟ್ ನೀವು